Hello, hi, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮೋಸ್ಟ್ ಅವೇಟೆಡ್ ಕ್ವೆಶ್ಚನ್ಗೆ ಉತ್ತರ ಕೊಡ್ತಾ ಇದ್ದೀನಿ. ದೀಪು ಅವರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಯಾಕೆ ಅಬ್ರಾಡ್ಗೆ ಹೋಗಿರೋದು ಅಂತ. ಅದ್ರ ಜೊತೆಗೇನೆ ನನ್ನ ಹೊಸ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ನ ತೋರಿಸ್ತೀನಿ. ಅಂಡ್ ಇನ್ನೊಂದು ನಿಮಗೆ ಇಮಿಟೇಷನ್ ಜ್ಯುವೆಲ್ರಿ ಕೂಡ ತೋರಿಸ್ತೀನಿ. ಇದೆಲ್ಲದರ ಜೊತೆಗೆ ಒಂದು ಎಕನಾಮಿಕಲ್ ಬಜೆಟ್ ಶಾಂಪೂ ಕೂಡ ತೋರಿಸ್ತೀನಿ. ಸೊ ಇದೆಲ್ಲ ಸ್ಪಾನ್ಸರ್ ವಿಡಿಯೋ ಅಂತ ಅನ್ಕೋಬೇಡಿ, ಓಕೆನಾ? ಸೊ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ತುಂಬಾನೇ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ಪ್ರೀತಿಗೆ. ದೀಪು ಅವ್ರ ಕಡೆಯಿಂದ ನಾನು ನಿಮಗೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರ ಥ್ಯಾಂಕ್ಸ್ ಅನ್ನ ಕನ್ವೆ ಮಾಡೋದಕ್ಕೆ ಹೇಳಿದ್ದಾರೆ. ಬಿಕಾಸ್ ನೀವೆಲ್ಲರೂ ಪ್ರತಿಯೊಂದು ವಿಡಿಯೋದಲ್ಲಿ ಕೇಳುವಂತ ಪ್ರಶ್ನೆ, ದೀಪು ಅವರು ಸೇಫ್ ಆಗಿದ್ದಾರಾ, ಅವ್ರು ಯಾಕೆ ಇಂಡಿಯಾದಲ್ಲಿ ಇಲ್ಲ, ಇವಾಗ ನಾನ್ ಯಾವಾಗ ಇಂಡಿಯಾ ದಿಂದ ಅವ್ರಿರೋ ಕಡೆ ಹೋಗ್ತೀನಿ, ಅಂಡ್ ಎಷ್ಟು ಸಮಯ ಬೇಕಾಗತ್ತೆ, ಅಂಡ್ ಯಾವಾಗ ಬರೋದು ಅವರು, ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಸೊ ಮೊದಲನೇದಾಗಿ ದೀಪು ಅವರು ಹೋಗಿರೋದು UAE. ಸೊ UAE ಕಂಟ್ರಿಗೆ ಹೋಗಿದ್ದಾರೆ ಅವರು. ಅಲ್ಲಿ ಲೈನ್ ಅನ್ನೋ ಸಿಟಿಗೆ ಹೋಗಿದ್ದಾರೆ. ಸೊ ದುಬೈ ಅಂಡ್ ಅಬುಧಾಬಿ ಅಂತ 2 ಡಿಫರೆಂಟ್ ಸ್ಟೇಟ್ಸ್ ಇದೆ. ಇವರಿರೋದು ಅಬುಧಾಬಿಯ ಸ್ಟೇಟ್ ಲೈನ್ ಅನ್ನೋ ಸಿಟಿನಲ್ಲಿ. ಸೊ ಅಲ್ಲಿ ಅವರಿಗೆ NNC ಹಾಸ್ಪಿಟಲ್ ಅಲ್ಲಿ ಆಸ್ ಅ ನ್ಯೂರಾಲಜಿಸ್ಟ್ ಆಪರ್ಚುನಿಟಿ ಸಿಕ್ಕಿದೆ. ಸೊ ಹಾಗಾಗಿ ಅವರು ಅಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಈಗ ಕೋವಿಡ್ ಸಿಚುವೇಶನ್ ಆಗಿರೋದ್ರಿಂದ ಅಂಡ್ ಮತ್ತಷ್ಟು ಕಾರಣಗಳಿಂದ ನಾನು ಹೋಗೋದಕ್ಕಾಗಿಲ್ಲ. ಸೊ ಅವ್ರು ಹೋಗಿ ಅಲ್ಲಿ ಸೆಟ್ಲ್ ಆದ್ಮೇಲೆ ಡಿಪೆಂಡೆಂಟ್ ವೀಸಾಗೆ ಅಪ್ಲೈ ಮಾಡಿದ್ಮೇಲೆ ನನಗೆ ಹೋಗೋದಕ್ಕೆ ಸಾಧ್ಯ. ಸೊ ಇಷ್ಟೆಲ್ಲ ಪ್ರಾಸೆಸ್ ಮಾಡೋದಕ್ಕೆ ಟೈಮ್ ಬೇಕು. ಅದು ಬೇರೆ ಇವಾಗ ಕೋವಿಡ್ ಇರೋದ್ರಿಂದ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿದೆ. ವೀಸಾಗೆ ಅಪ್ಲೈ ಮಾಡಿದ್ರೆ ವೀಸಾ ಕ್ಯಾನ್ಸಲ್ ಆಗುತ್ತೆ. ಸೊ ರಿಸ್ಕ್ ಬೇಡ ಅಂತ ವೀಸಾಗೆ ಅಪ್ಲೈ ಮಾಡ್ತಾ ಇಲ್ಲ ಅವರು, ಓಕೆನಾ? ಸೊ ಐ ಹೋಪ್ ನಿಮ್ಮ ಪ್ರಶ್ನೆಗೆ ಓಪನಿಂಗ್ ಟೇಕ್ ಅಲ್ಲಿ ಉತ್ತರ ಕೊಟ್ಟಿದ್ದೀನಿ. ನಾನು ಯಾಕೆ ಉತ್ತರ ಕೊಡೋದಕ್ಕೆ ಇಷ್ಟೊಂದು ಲೇಟ್ ಆಯ್ತು ಅಂದ್ರೆ, ಇದಕ್ಕೂ ಮುಂಚೆ ನಾನು ಹಲವಾರು ವಿಡಿಯೋಸ್ ನ ಶೂಟ್ ಮಾಡಿದ್ದೆ. ಸೊ ಅದನ್ನ ಫಸ್ಟ್ ಹಾಕೋಣ, ಆಮೇಲೆ ಇದನ್ನ ಖಂಡಿತವಾಗ್ಲೂ ಹೇಳೋಣ ಅಂತ ಅನ್ಕೊಂಡಿದ್ದೆ. ಇದೀಗ ನನ್ನ ಗೋಲ್ಡ್ ಜ್ಯುವೆಲ್ರೀಸ್ ಬಗ್ಗೆ ತೋರಿಸ್ಬೇಕು ನಿಮ್ಗೆ. ನಾನಿರೋದು ಸದ್ಯಕ್ಕೆ ಅಮ್ಮನ ಮನೆಯಲ್ಲಿ ಉಡುಪಿನಲ್ಲಿ ಅಲ್ವಾ. ಸೊ ಇಲ್ಲಿ ಅಂಬಲ್ಪಾಡಿ ಹತ್ರ ಅಂದ್ರೆ ಮಹಾಕಾಳಿ ದೇವಸ್ಥಾನ ಇದೆಯಲ್ಲ, ಅದೇ ರೋಡಲ್ಲಿ ದೇವಸ್ಥಾನದ ಹತ್ರನೇ 1 ಕಿಲೋಮೀಟರ್ ಅಷ್ಟರಲ್ಲಿ ಒಂದು ಜ್ಯುವೆಲ್ರಿ ಸ್ಟೋರ್ ಇದೆ. ಅದು ಪುಟ್ಟ ಜ್ಯುವೆಲ್ರಿ ಅಂಗಡಿ, ಅಂಬಾ ಜ್ಯುವೆಲರ್ಸ್ ಅಂತ. ಅಲ್ಲಿ ನನ್ನಮ್ಮ ಆಗಿರ್ಬೋದು, ಅವ್ರ ಸಿಸ್ಟರ್ಸ್ ಆಗಿರ್ಬೋದು, ಎಲ್ಲಾರು ಜ್ಯುವೆಲ್ರೀಸ್ ನ ಮಾಡಿದ್ದಾರೆ. ಸೊ ಈ ಸತಿ ನಾನ್ ಬಂದಾಗ ನಾನು ಸ್ವಲ್ಪ ಜ್ಯುವೆಲ್ರೀಸ್ ಅಲ್ಲಿ ಮಾಡಿಸಿದೀನಿ. ಅದನ್ನ ನಿಮ್ಮ ಹತ್ರ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ತೋರಿಸ್ತಾ ಇದೀನಿ. ಫಸ್ಟ್ ಆಫ್ ಆಲ್ ಇದನ್ನ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ನನಗೆ ಇನ್ಸ್ಟಾಗ್ರಾಮ್ ನಲ್ಲಿ ತುಂಬಾ ಕಾಮೆಂಟ್ಸ್ ಅಂಡ್ ಮೆಸೇಜಸ್ ಬಂದಿರೋದು ಈ ಬ್ಯಾಂಗಲ್ಗೆ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಇದನ್ನ ಹಾಕ್ತೀನಿ. ಇದು ಪರ್ಮನೆಂಟ್ ಬ್ಯಾಂಗಲ್ ಅಂತಾನೆ ಹೇಳ್ಬೋದು. ಕೆಲವರಿಗೆ ಇದು ಕಡ ತರ ಅನ್ಸುತ್ತೆ, ಇನ್ನ ಕೆಲವರಿಗೆ ಇದು ತುಂಬಾನೇ ಸಿಂಪಲ್ ಬ್ಯಾಂಗಲ್ ತರ ಅನ್ಸುತ್ತೆ. ಡಿಸೈನ್ ಬೇರೆ ಕೇಳ್ತಾ ಇದ್ರಿ. ಸೊ ನಾನು ಇನ್ಸ್ಟಾಗ್ರಾಮ್ ಪಿಕ್ಚರ್ಸ್ ಅವಾಗ ಕಳಿಸ್ತಾ ಇದೆ. ಬಟ್ ಇವಾಗ ತೋರಿಸ್ತೀನಿ, ಕ್ಲೋಸ್ ಅಪ್ ಕೂಡ ತೋರಿಸ್ತೀನಿ ನಿಮ್ಗೆ, ಸ್ಕ್ರೀನ್ ಮೇಲೆ ನೋಡ್ತಾ ಇರಿ. ಸೊ ಈ ಗೋಲ್ಡ್ ಬ್ಯಾಂಗಲ್ ಅಲ್ಲಿ 12.5 ಗ್ರಾಮ್ ಇದೆ. ಡೈಲಿ ಯೂಸ್ಗೆ ಯಾರಿಗೆ ತುಂಬಾನೇ ದಪ್ಪ ಬ್ಯಾಂಗಲ್ ಹಾಕೋದಕ್ಕೆ ಇಷ್ಟ ಇಲ್ಲ ಅಂಡ್ ಡಿಸೈನ್ ಎಲ್ಲ ಬೇಡ ಅಂತ ಅನ್ಕೋತೀರಾ, ಇದು ಬೆಸ್ಟ್. ಆಕ್ಚುಲಿ ನನಗೂ ಬ್ಯಾಂಗಲ್ ಎಲ್ಲ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲ ಮನೆಯಲ್ಲಿ, ಅಂಡ್ ಗೋಲ್ಡ್ ಅಂದ್ರೆ ಅಷ್ಟು ಇಷ್ಟನೂ ಪಡಲ್ಲ. ಬಟ್ ಅಮ್ಮನ್ ಸಮಾಧಾನಕ್ಕಂತ ಇದನ್ನ ಹಾಕ್ತೀನಿ ಒಂದ್ ಕೈನಲ್ಲಿ. ಸೆಕೆಂಡ್ ಥಿಂಗ್ ನಾನು ಮಾಡ್ಸಿರೋದು ಈ ರಿಂಗ್. ಚೆನ್ನಾಗಿದ್ಯಾ? ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ನಾನು ಹೇಳಿದ್ದೆ ಅಮ್ಮನ್ಗೆ ನನ್ಗೊಂದು ದೊಡ್ಡ ರಿಂಗ್ ಮಾಡಿಸ್ಬೇಕು ಅಂತ ಇದೆಯಂತ. ಸೊ ಅಲ್ಲಿ ಹೋಗಿ ಮಾಡಿಸಿರೋದು ಇದು. ಇದರಲ್ಲಿ ಒಂದು 6 ಗ್ರಾಮ್ ಹತ್ತತ್ರ ಇದೆ. ಸೊ ಸಿಂಪಲ್ ರಿಂಗ್ ಅಂಡ್ ದೊಡ್ಡದಾಗಿರುವಂತಹ ಒಂದು ಡಿಸೈನ್ ಇದು. ಆಕ್ಚುಲಿ ತುಂಬಾನೇ ಲುಕ್ ಕಾಣಿಸುತ್ತೆ ಅಲ್ವಾ, ಒಂದ್ ಹಾಕಿದ್ರು ಸಾಕು. ನನ್ಗೆ ಇದು ತುಂಬಾನೇ ಇಷ್ಟ ಆಯ್ತು. ಇನ್ನೊಂದ್ ರಿಂಗ್ ನ ಮಾಡ್ಸಿದೀನಿ. ಇಲ್ಲಿ ಈ ತರದ್ದು ಪ್ಲೇನ್ ರಿಂಗ್ ಇದು 4 ಗ್ರಾಮ್ ಇದೆ. ಇದರಲ್ಲಿ ಮನೇಲಿ ಹಾಕೋದಕ್ಕೆ ಅಂತ. ಬಿಕಾಸ್ ನಾನು ಎಂಗೇಜ್ಮೆಂಟ್ ರಿಂಗ್ ಡೈಮಂಡ್ ಆಗಿರೋದ್ರಿಂದ ಅದ್ರಲ್ಲಿ ತುಂಬಾ ಡೈಮಂಡ್ ಸ್ಟೋನ್ಸ್ ಇದೆ. ನಾನು ಹಾಕೋದಕ್ಕೆ ಇಷ್ಟಪಡಲ್ಲ, ಭಯ ಆಗುತ್ತೆ ಎಲ್ಲಾದ್ರೂ ಸ್ಟೋನ್ಸ್ ಹೋಗುತ್ತಂತ, ಬಿಕಾಸ್ ಕೆಲಸ ಮಾಡ್ಬೇಕಾದ್ರೆ. ಸೊ ಹಾಗಾಗಿ ಈ ಪ್ಲೇನ್ ರಿಂಗ್ ನ ಮಾಡ್ಸಿದೀನಿ. ಸೊ ಇದು ಡೈಲಿ ಯೂಸ್ಗೆ ಅಂತ. ಅಂಡ್ ಇಲ್ಲಿರೋದು ಇನ್ನೊಂದು ಬ್ರೇಸ್ಲೆಟ್ ನಾನು ಮಾಡಿಸಿರೋದು ಹೊಸದಾಗಿ. ಇದು ಗೋಲ್ಡನ್ ಅಂಡ್ ಕರಿಮಣಿ ವರ್ಕ್ ಇಂದ ಮಾಡಿರೋದು. ಒಳಗಡೆ ಸರಿಗೇನು ಗೋಲ್ಡ್ ಅಲ್ಲೇ ಮಾಡಿಸಿರೋದು. ಇದು ಆಲ್ಮೋಸ್ಟ್ 6 ಗ್ರಾಮ್ ಇದೆ ಹತ್ತತ್ರ. ಅಂಡ್ ತುಂಬಾನೇ ಕ್ಯೂಟ್ ಆಗಿ ಕಾಣಿಸುತ್ತೆ. ಈ ತರ ನನಗೆ ಈ ತರ ಸಿಂಪಲ್ ಡಿಸೈನ್ಸ್ ಇಷ್ಟ ಆಗುತ್ತೆ. ಡೈಲಿ ಯೂಸ್ಗೆಲ್ಲ ತುಂಬಾನೇ ಕ್ಲಾಸಿ ಅಂಡ್ ಎಲಿಗೆಂಟ್ ಕಾಣಿಸುತ್ತೆ. ಪ್ರತಿಯೊಂದು ಔಟ್ಫಿಟ್ಗೆ ಸೂಟ್ ಆಗುತ್ತೆ. ವೆಸ್ಟರ್ನ್, ಇಂಡಿಯನ್, ಟ್ರೆಡಿಷನಲ್, ಫ್ಯೂಷನ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಸೊ ಇದು ನನ್ನ ಬ್ರೇಸ್ಲೆಟ್.
ಸೊ ಇದೇ ಆ ಶಾಪ್. ಪ್ಲಸ್ ಪಾಯಿಂಟ್ ಏನು ಅಂದರೆ ನೀವು ಈ ಥರ ಅಂಗಡಿಗೆಲ್ಲ ಹೋದಾಗ ಗೋಲ್ಡ್ ರೇಟ್ ಸೇಮ್ ಇರುತ್ತೆ, ಬಟ್ ವೇಸ್ಟೇಜ್ ಕಮ್ಮಿ ಇರುತ್ತೆ, ಮೇಕಿಂಗ್ ಚಾರ್ಜಸ್ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಓವರಾಲ್ ಚಾರ್ಜಸ್ ತುಂಬಾ ಕಮ್ಮಿ ಬರುತ್ತೆ. ಇದು ತುಂಬ ಜನರಿಗೆ ಹೆಲ್ಪ್ಫುಲ್ ಅಂತಲೇ ಹೇಳ್ತೀನಿ. ಇತ್ತೀಚೆಗೆ ನಾವೆಲ್ಲರೂ ದೊಡ್ಡ ದೊಡ್ಡ ಶೋರೂಮ್ಸ್ಗೆ ಹೋಗ್ತೀವಿ, ಯಾಕಂದರೆ ಅಲ್ಲಿ ಚೆನ್ನಾಗಿರೋ ಡಿಸೈನ್ಸ್ ಸಿಗುತ್ತೆ, ವೆರೈಟೀಸ್ ಇರುತ್ತೆ ಅಂತ. ಬಟ್ ಕೆಲವೊಂದು ಸತಿ ಈ ಥರದ ಶಾಪ್ಸ್ಗೆ ಹೋಗಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮಗೂ ಕಮ್ಮಿ ಬಜೆಟಲ್ಲಿ ಚೆನ್ನಾಗಿರೋ ಡಿಸೈನ್ಸ್ ಕೂಡ ಸಿಗುತ್ತೆ. ನೀವು ಅವ್ರ ಹತ್ರ ಯಾವುದಾದ್ರೂ ಸ್ಪೆಸಿಫಿಕ್ ಆಗಿರುವಂಥ ಆನ್ಲೈನಲ್ಲಿ ನೋಡಿರುವಂಥ ಡಿಸೈನ್ಸ್ ಇಷ್ಟವಾದಲ್ಲಿ ಅದನ್ನು ಕೂಡ ತೋರಿಸ್ಬೋದು. ಖಂಡಿತವಾಗ್ಲೂ ಅದನ್ನು ಮಾಡಿಕೊಡ್ತಾರೆ. ನಾನು ಯೂಶ್ವಲಿ ಅದೇ ರೀತಿ ಮಾಡೋದು. ಇನ್ನು ಹೊಸ ಇಮಿಟೇಷನ್ ಜ್ಯುವೆಲರೀಸ್ ಇದೆ, ಅದನ್ನ ಮಿಸ್ ಮಾಡದೆ ನೀವು ನೋಡಬೇಕು, ಯಾಕಂದ್ರೆ ಬ್ಯೂಟಿಫುಲ್ ಕಲೆಕ್ಷನ್ಸ್. ಬಟ್ ಅದಕ್ಕೂ ಮುಂಚೆ ನಾನು ನಿಮ್ಮೆಲ್ಲರಿಗೂ ಬಜೆಟ್ ಫ್ರೆಂಡ್ಲಿ ಶ್ಯಾಂಪೂನ ಕೂಡ ತಿಳಿಸ್ತೀನಿ. ಸೊ ನಾನು ನಿಮ್ಗೆ ತೋರಿಸಬೇಕಾಗಿರುವಂತ ಶಾಂಪೂ ಬಂದ್ಬಿಟ್ಟು ALPS ಗುಡ್ನೆಸ್ ಸ್ವಿಸ್ ಲವ್ ಅವರ ಶಾಂಪೂ. ಇವರಲ್ಲಿ 4 ಡಿಫ್ರೆಂಟ್ ವೆರೈಟಿ ಶಾಂಪೂ ಇದೆ. ಒಂದು ಆಯಿಲಿ ಸ್ಕ್ಯಾಲ್ಪ್ ಅವರಿಗೆ, ಇನ್ನೊಂದು ಎಲ್ಲಾ ಹೇರ್ ಟೈಪ್ಸ್ ಅವರಿಗೆ, ಹಾಗೆಯೇ ಇನ್ನೊಂದು ಡ್ರೈ ಸ್ಕ್ಯಾಲ್ಪ್, ಮತ್ತೊಂದು ಬಂದ್ಬಿಟ್ಟು ಡ್ರೈ ಹೇರ್. ಸೊ ಇದು ನರಿಶಿಂಗ್ ಶಾಂಪೂ ಫಾರ್ ಡ್ರೈ ಹೇರ್, ಇದು ಆಯಿಲಿ ಸ್ಕ್ಯಾಲ್ಪ್ ಅವರಿಗೆ, ಇದು ಫಾರ್ ಆಲ್ ಹೇರ್ ಟೈಪ್ಸ್, ಹಾಗೇನೆ ಇದು ಬಂದ್ಬಿಟ್ಟು ಡ್ಯಾಂಡ್ರಫ್ ಶಾಂಪೂ ಫಾರ್ ಡ್ರೈ ಹೇರ್. ಈ 4 ವೆರೈಟೀಸ್ ಇದೆ. ಇದರ ಕಾಸ್ಟ್ ಬಂದ್ಬಿಟ್ಟು 249 ಅಂದ್ರೆ 250 rupees ಅಂಡ್ ಕ್ವಾಂಟಿಟಿ 290 ml ಇದೆ. ಸೊ ಅ ಲಾಟ್ ಆಫ್ ಕ್ವಾಂಟಿಟಿ ಫಾರ್ 250 rupees ಅಂತ ಹೇಳ್ತೀನಿ. ನಿಮಗೆ ಬಜೆಟ್ ಶಾಂಪೂ ಬೇಕು ಅಂಡ್ ಅದ್ ನಿಮಗೆ ಸೂದಿಂಗ್ ಸ್ಮೆಲ್ ಇರಬೇಕು, ತುಂಬಾನೇ ಸ್ಟ್ರಾಂಗ್ ಸ್ಮೆಲ್ ಕೆಲವರು ಇಷ್ಟಪಡಲ್ಲ, ನಿಮಗೆ ಬಜೆಟ್ ಅಲ್ಲಿ ಸೂದಿಂಗ್ ಸ್ಮೆಲ್ ಶಾಂಪೂ ಬೇಕು ಅಂದ್ರೆ ALPS ಅವರ ಗುಡ್ನೆಸ್ ಸ್ವಿಸ್ ಲವ್ ಶಾಂಪೂನ ಟ್ರೈ ಮಾಡಿ. ಸೊ ಇದರಲ್ಲಿ ನಾನು ಇದು 3 ಓಪನ್ ಮಾಡಿಲ್ಲ, ಬಿಕಾಸ್ ಇದು ನನ್ನ ಹೇರ್ ಟೈಪ್ ಅಲ್ಲ, ಬಟ್ ನಾನು ಇದನ್ನ ಓಪನ್ ಮಾಡಿದ್ದೀನಿ. ಇದು ಹೈಡ್ರೇಟಿಂಗ್ ಅಂಡ್ ನರಿಶಿಂಗ್ ಶಾಂಪೂ ಫಾರ್ ಡ್ರೈ ಹೇರ್ ಅನ್ನೋದು. ಇದರಲ್ಲಿ ಕೋಕೋನಟ್ ಇದೆ, ಆರ್ಗನ್ ಆಯಿಲ್ ಇದೆ, ಹಾಗೇನೆ ಹ್ಯಾಲುರಾನಿಕ್ ಆಸಿಡ್ ಇದೆ. ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ಇದು ನಿಮ್ಮ ಕೂದಲನ್ನ ತುಂಬಾನೇ ಸೂಪರ್ ಸಾಫ್ಟ್ ಮಾಡಲ್ಲ, ಬಟ್ ಚೆನ್ನಾಗಿ ಎಣ್ಣೆ ಹಾಕಿದಾಗ ಅದನ್ನ ನೀಟಾಗಿ ತೆಗೆಯುತ್ತೆ, ತುಂಬಾನೇ ಸ್ಟ್ರಾಂಗ್ ಸ್ಮೆಲ್ ಇಲ್ಲ. ನೀವು ಡೆಫಿನೆಟ್ ಆಗಿ ಒಂದ್ಸತಿ ಟ್ರೈ ಮಾಡಬಹುದು ಅಕಸ್ಮಾತ್ ಆಗಿ ಬಜೆಟ್ ಫ್ರೆಂಡ್ಲಿ ಶಾಂಪೂ ಬೇಕು ಅಂದ್ರೆ. ಇದನ್ನ ಎಲ್ಲಿ ಶಾಪ್ ಮಾಡಬಹುದು ಅಂದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಶಾಪ್ ಮಾಡಿ. ಇದೀಗ ನನ್ನ ಇಮಿಟೇಷನ್ ಜ್ಯುವೆಲರೀಸ್ ನ ತೋರಿಸ್ತೀನಿ. ಇಲ್ಲಿರೋದು ನನ್ನ ಹೊಸ ಇಮಿಟೇಷನ್ ಜ್ಯುವೆಲರಿ ಕಲೆಕ್ಷನ್. ಇದು ನನಗೆ ಇನ್ಸ್ಟಾಗ್ರಾಮ್ ಇಂದ ಒಂದು ವೆಬ್ಸೈಟ್ ಇಂದ ಬಂತು. ಯಾರಿಂದ ಅಂತ ಹೇಳ್ತೀನಿ. ಡಿಯರೆಸ್ಟ್ ವೀಕ್ಷಿತ ಅಂತ ಕ್ಯೂಟ್ ನೋಟ್ ಬೇರೆ ಕಳಿಸಿದ್ದಾರೆ. ಭವ್ಯ ಹೆಬ್ಬಾಳೆ ಅವರು ಸಂವೃದ್ಧಿ ಅನ್ನೋ ಬ್ರ್ಯಾಂಡ್ ಇಂದ. ಸೊ ಅವರ ಹೊಸ ಪ್ರಯತ್ನಕ್ಕೆ ಕೇಳಿದ್ರು ನಮಗೆ ಮಾತಾಡ್ತೀರಾ ಅಂತ. ಐ ಸೆಡ್ ಯಾ, ನಿಮ್ಮ ವರ್ಕ್ ಏನಿದೆ ಅಂತ ಹೇಳಿ. ಅಂಡ್ ಇದು ಯಾವುದೇ ರೀತಿಯಾದಂತಹ ಪೇಡ್ ಪ್ರಮೋಷನ್ ಅಲ್ಲ. ನೀವು ಸ್ಟಾರ್ಟ್ಅಪ್ ಬಿಸ್ನೆಸ್ ಆಂಟರ್ಪ್ರಿನರ್ ಆಗಿದ್ರೆ, ಸ್ಪೆಷಲಿ ಲೇಡೀಸ್, ನಾನು ಖುಷಿಯಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಆದಷ್ಟು ಹೆಲ್ಪ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಅವರು ನನಗೆ ಕಳಿಸಿರುವಂತ ಜ್ಯುವೆಲರೀಸ್ ನ ಇವಾಗ ತೋರಿಸ್ತೀನಿ. ಸೊ ಈ ಬಾಕ್ಸ್ ಅಲ್ಲಿ 2-3 ಐಟಮ್ಸ್ ಇದೆ. ಸೊ ಫಸ್ಟ್ ಸೆಟ್ ಬಂದ್ಬಿಟ್ಟು ಇಂಡಿಯನ್ ಟ್ರೆಡಿಷನಲ್ ಜ್ಯುವೆಲರಿ ಸೆಟ್. ಇದನ್ನ ನಿಮಗೆ ಫಸ್ಟ್ ತೋರಿಸಬೇಕು ಅಂತ ನಾನು ಇದನ್ನೇ ಹಾಕಿದೀನಿ, ಬಿಕಾಸ್ ಅದು ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಸ್ಪೆಷಲಿ ಕ್ರಾಪ್ ಟಾಪ್ಸ್ ಹಾಕಿದಾಗ, ಸಲ್ವಾರ್ ಸೂಟ್ಸ್ ಹಾಕಿದಾಗ ಅಂಡ್ ಲೆಹೆಂಗಾಸ್ ಹಾಕಿದಾಗ, ರೌಂಡ್ ನೆಕ್ ಬ್ಲೌಸ್ ಡಿಸೈನ್ಸ್ ಎಲ್ಲ ಇದ್ದಾಗ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಅದಕ್ಕೆ ಈ ತರದ ಒಂದು ಮ್ಯಾಚಿಂಗ್ ಇಯರಿಂಗ್ಸ್ ಬೇರೆ ಇದೆ. ಈ ತರ ಚೋಕರ್ ಸೆಟ್ ನನ್ನ ಹತ್ರ ಇರ್ಲಿಲ್ಲ, ಪರ್ಫೆಕ್ಟ್ ಆಗಿ ಕೂರುತ್ತೆ. ಅಂಡ್ ಅಡ್ಜಸ್ಟ್ಮೆಂಟ್ಸ್ ಇರೋದ್ರಿಂದ ಯಾರ್ ಸೈಜ್ ಬೇಕಾದ್ರೂ ಇದಾಗುತ್ತೆ. ಇಟ್ಸ್ ಸೋ ಬ್ಯೂಟಿಫುಲ್ ಅಲ್ವಾ. ಬ್ರೇಸ್ಲೆಟ್ ಕೂಡ ಕಳಿಸಿದ್ದಾರೆ. ಇದು ಈ ರೀತಿ ಇದೆ. ಈ ಬ್ರೇಸ್ಲೆಟ್ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು, ಫ್ಯೂಷನ್ ಸ್ಟೈಲ್ ಅಲ್ಲಿ. ಬಿಕಾಸ್ ಇಲ್ಲಿರೋದು ಒಂದು ಮಿಕ್ಸ್ ಮಾರ್ಬಲ್ ವರ್ಕ್, ತುಂಬಾನೇ ಫಂಕಿ ಆಗಿದೆ ಅಂಡ್ ಕಲರ್ಫುಲ್ ಆಗಿದೆ. ಅಂಡ್ ಇಲ್ಲಿ ಬಂದ್ಬಿಟ್ಟು ಬೀಡ್ಸ್ ಅಂಡ್ ಕುಂದನ್ ಸ್ಟೋನ್ ವರ್ಕ್ ಇದೆ. ಸೊ ಇದು ಇಂಡೋ ವೆಸ್ಟರ್ನ್ಗೂ ಆಗುತ್ತೆ, ಇಂಡಿಯನ್ಗೂ ಆಗುತ್ತೆ. ವೆರಿ ನೈಸ್ ಅಂಡ್ ಕ್ಯೂಟ್ ಅಂಡ್ ಪರ್ಫೆಕ್ಟ್ ಸೈಜ್ ಅಲ್ಲಿ ಬೇರೆ ಇದೆ ನನಗೆ. ಸೊ ಇನ್ನ ಎಕ್ಸ್ಟ್ರಾ ಹುಕ್ಸ್ ಬೇರೆ ನೀವು ಹಾಕೋಬಹುದು ಬೇಕು ಅಂದ್ರೆ. ಇನ್ನೊಂದು ಸರ ಬೇರೆ ಕಳಿಸಿದ್ದಾರೆ. ಇದು ಸೋ ಪ್ರಿಟಿ ಅಂಡ್ ಬ್ಯೂಟಿಫುಲ್. ಐ ಆಮ್ ಶೋರ್ ತುಂಬಾ ಜನ ಇದನ್ನ ಇಷ್ಟಪಡ್ತೀರಾ. ಸಿಂಪಲ್ ಸ್ಟೋನ್ ವರ್ಕ್ ಅಂಡ್ ರೋಸ್ ಗೋಲ್ಡ್ ಟೋನ್ ಅಲ್ಲಿ ಇದೆ ಇದು. ಆಕ್ಚುಲಿ ನನ್ನ ಮದ್ವೆಗೆ ಹಾಕಿರುವಂತ ರಿಸೆಪ್ಷನ್ ಡೈಮಂಡ್ ಚೈನ್ ಈ ತರನೇ ಇತ್ತು, ಡಬಲ್ ಲೇಯರ್ಸ್ ಅಲ್ಲಿ ಇತ್ತು. ಇದು ಸಿಂಗಲ್ ಲೇಯರ್ ಅಲ್ಲಿ ಇದೆ. ಸೊ ಐ ಲವ್ ದಿಸ್. ಇದಂತೂ ಎಲ್ಲ ಈವನ್ ವೆಸ್ಟರ್ನ್ ಗೆ ಇದು ಚೆನ್ನಾಗಿ ಕಾಣಿಸುತ್ತೆ. ಈ ತರ ಔಟ್ಫಿಟ್ ಹಾಕಿದಾಗ ಈ ತರ ಸರ ಹಾಕಿದ್ರೆ ತುಂಬಾನೇ ಬ್ಯೂಟಿಫುಲ್ ಪ್ರಿಟಿ ಆಗಿ ಕಾಣಿಸುತ್ತೆ. ಇದು ಕೂಡ ನನ್ನ ಫೇವ್ರೆಟ್. ಸೊ ಸಮೃದ್ಧಿ ಈ ಒಂದು ಬ್ರ್ಯಾಂಡ್ ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದ್ರ ಜೊತೆಗೇನೆ ಅಲ್ಲಿ ನಿಮ್ಗೆ ಡ್ರೆಸ್ಸಸ್, ಟಾಪ್ಸ್, ಹೋಮ್ ಡೆಕೋರ್ ಪ್ರತಿಯೊಂದು ಸಿಗುತ್ತೆ. 250 ರೇಂಜ್ ಇಂದ ಅವರ ಪ್ರಾಡಕ್ಟ್ಸ್ ಸ್ಟಾರ್ಟ್ ಆಗುತ್ತೆ.
ಮೈಸೂರು ಸಿಲ್ಕ್ ಸಾರಿ, ಕಾಂಚೀಪುರಂ ಸಾರಿ ಇದನ್ನು ಇದೆ. ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಇದೆ, ಆದ್ರೆ ಕೆಲವೊಂದು ಪ್ರಾಡಕ್ಟ್ಸ್ ಮೇಲೆ ಮಾತ್ರ. ಎಕ್ಸ್ಚೇಂಜ್ ರಿಟರ್ನ್ ಪಾಲಿಸಿ ಮಾಡಬೇಕು ಅಂದ್ರೆ ನೀವು ಪ್ರತಿಯೊಂದು ವಿಡಿಯೋದು ಓಪನಿಂಗ್ ಮಾಡಬೇಕು. ಅಂದ್ರೆ ವಿಡಿಯೋ ಓಪನಿಂಗ್ ಪ್ರಾಡಕ್ಟ್ ಓಪನಿಂಗ್ ಮಾಡಿದಾಗ ವಿಡಿಯೋ ಮಾಡಿ ಅವರಿಗೆ ಕ್ಲಿಪ್ಪಿಂಗ್ ಕಳಿಸ್ಬೇಕು. ಅವಾಗ ಗೊತ್ತಾಗುತ್ತೆ ಆ ಡೆಲಿವರಿ ಡ್ಯಾಮೇಜ್ ಇದೆಯಾ, ಏನಾಯ್ತು ಅನ್ನೋದು. ಅದ್ರ ಮೇಲೆ ಅವರು ಎಕ್ಸ್ಚೇಂಜ್ ಅಂಡ್ ರಿಟರ್ನ್ ಕೂಡ ಪಾಲಿಸಿನ ಆಕ್ಸೆಪ್ಟ್ ಮಾಡ್ತಾರೆ. ಸೊ ಮಿಸ್ ಮಾಡದೆ ಈ ಹೊಸ ಆಂಟರ್ಪ್ರಿನರ್ಗೆ ನಿಮ್ಮ ಸಪೋರ್ಟ್ ಬೇಕು. ಯಾಕಂದ್ರೆ ಇವರು ಶುರು ಮಾಡಿರೋದು August 2020 ಲಾಕ್ಡೌನ್ ಟೈಮ್ ಅಲ್ಲಿ. ಸೊ ಇದು ಹೊಸ ಪ್ರಯತ್ನಕ್ಕೆ ನಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಐ ಹೋಪ್ ನಿಮ್ಮೆಲ್ಲರಿಗೂ ಒಂದು ವಿಡಿಯೋ ಶಾರ್ಟ್ ಅಂಡ್ ಸ್ವೀಟ್ ಟು ದ ಪಾಯಿಂಟ್ ಯಾವ ತರ ಡೀಟೇಲ್ಸ್ ಬೇಕು ಆ ತರ ಡೀಟೇಲ್ಸ್ ಜೊತೆಗೆ ಮಾತ್ರ ವಿಡಿಯೋ ಇನ್ಪುಟ್ಸ್ ಹಾಕಿ ಹೇಳಿದೀನಿ. ಹಾಗೇನೆ ನೀವೆಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ದೀಪು ಅವ್ರ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೇಕು ಅಂತ, ಅದನ್ನ ನಿಮಗ್ ತೋರಿಸ್ಬೇಕು ಅಂತ ಟ್ರೈ ಮಾಡ್ದೇನಿ ಆದಷ್ಟು. ಬಟ್ ಪ್ರಾಮಿಸ್ ಮಾಡಲ್ಲ, ಹಾಕ್ತೀನಿ 100% ಆಗುತ್ತೆ ಅಂತ. ಬಟ್ ಆದಷ್ಟು ಪ್ರಯತ್ನ ಪಡ್ತೀನಿ. ಅಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಒಂದು ಶಾರ್ಟ್ ಅಂಡ್ ಕ್ರಿಸ್ಪ್ ವಿಡಿಯೋ ಇಷ್ಟವಾಗಿರುತ್ತೆ. ಅಂಡ್ ನಿಮ್ಮ ಮೋಸ್ಟ್ ಕ್ಯೂರಿಯಸ್ ಕ್ವೆಶ್ಚನ್ಗೆ ಉತ್ತರವನ್ನ ಕೊಟ್ಟಿದ್ದೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋಗೆ ಲೈಕ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಕನ್ಸರ್ನ್ಸ್. ದೀಪು ಅವರು ಸೇಫ್ ಆಗಿದ್ದಾರೆ, ಆರಾಮಾಗಿದ್ದಾರೆ. ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಲಾಟ್ಸ್ ಆಫ್ ಲವ್. ಬಾಯ್.